ನೋಡಿ ಸರ್, ಮಕ್ಕಳ ಎಕ್ಸಾಮ್ ನಡೀತಾ ಇದೆ, ನೀವೇ ಕೇಳಿಸ್ಕೊಳ್ಳಿ. ಒಂದೇ ಒಂದು ನಿಮಿಷ ಆಚೆ ಹೊರಟೋಗ್ತೀನಿ. ಸ್ಕೂಲ್ ಪ್ರಿಮಿಸಸ್ ಅಲ್ಲಿ ಇರಬಾರ್ದು ಅಂತಿದೆ, ಎಲ್ಲೂ ಇಲ್ಲ ಈ ಆಟದ ಮೈದಾನದಲ್ಲಿ. ಇದು ಆಟದ ಮೈದಾನನೇ ಸರ್. ಹೌದು, ಅಲ್ಲಿ ಮನೆಗಳಿದಾವಲ್ಲ ಸ್ವಾಮಿ, ನೀವು ಹೇಳಿದ್ರೆ ಈಗ ಅಲ್ಲಿ ಮನೆ ಇದಾವಲ್ಲ, ಆಟದ ಮೈದಾನ ಗುಡಿಸಿ ಇದಾವೆ. ಹಾಂ, ಮತ್ತೆ ಇವಾಗ ಅಲ್ಲಿ ಮನೆ ಇದ್ದಾಗ ಇದು ಆಟದ ಮೈದಾನ ತೆಗೀರಿ, ಮನೆಗಳನ್ನು ತೆಗೆಸ್ಬಿಟ್ಟು ನಮ್ಗೆ ಅಧಿಕಾರ ಇಲ್ಲ ಅದು. ಅದು ನೀವು ಇದನ್ನು ಕೇಳ್ಬೇಕು, ಯಾರು ವಿಲೇಜ್ ಪಂಚಾಯತ್ ತಗೊಂಡು ಯಾರು ಇರ್ತಾರೆ ಇಲ್ಲಿ, ಅವ್ರ ಪಂಚಾಯತಿಗೆ ಹೇಳ್ಬಿಟ್ಟು ನಿಮ್ಮ ಆಟದ ಮೈದಾನ ಮನೆ ಕಟ್ಟಿ ತೆರವು ಮಾಡಬೇಕು. ತೆರವು ಮಾಡಿದ್ರೆ ಅವ್ರು ಶಿಫ್ಟ್ ಮಾಡಬೇಕು. ಇದು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಬಡ ಮಕ್ಕಳ ಶಾಲೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಕೋರ ಹೋಬಳಿಯ ಬೆಳದಾರ ಗ್ರಾಮದ ಸರ್ಕಾರಿ ಶಾಲೆ ಇದೀಗ ಅಕ್ಷರಶಃ ಅನಾಥವಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದರೂ ಕೊರಟಗೆರೆ ಕ್ಷೇತ್ರದಲ್ಲಿ ಗೃಹ ಸಚಿವರಿದ್ದರೂ ಅಧಿಕಾರಿಗಳು ಕಾನೂನಿಗೆ ಸರಿಯಾಗಿ ಕಾರ್ಯನಿರ್ವಹಿಸದೆ ಜಿಲ್ಲಾಡಳಿತಕ್ಕೆ ಕಳಂಕ ತರ್ತಾ ಇದ್ದಾರೆ. ಇಂತಹ ಅಧಿಕಾರಿಗಳು ಜಿಲ್ಲೆಯಲ್ಲಿದ್ದು ಏನು ಪ್ರಯೋಜನ ಎಂದು ಜನರು ಪ್ರಶ್ನೆ ಮಾಡುವಂತಾಗಿದೆ. ಇಲ್ಲಿನ ಮಕ್ಕಳು ಪ್ರತಿದಿನ ಶಬ್ದ ಮಾಲಿನ್ಯದಿಂದ ಬಳಲುತ್ತಾ ಪಾಠ ಕೇಳುವ ಸ್ಥಿತಿ ಇಲ್ಲಿಯದ್ದು. ಶಾಲೆಗೆ ಹೊಂದಿಕೊಂಡಂತಿರುವ ಕಲ್ಯಾಣ ಮಂಟಪದಲ್ಲಿ ವಾದ್ಯ ಮೇಳಗಳ ಗದ್ದಲದ ನಡುವೆ ಶಾಲೆಯ ಮಕ್ಕಳು ಇಲ್ಲಿ ಓದುವಂತಹ ದುಸ್ಥಿತಿ ಇಲ್ಲಿಯದ್ದು. ಪರೀಕ್ಷೆಗಳು ನಡೀತಾ ಇದ್ರೂ ಕಲ್ಯಾಣ ಮಂಟಪದ ವಾದ್ಯಗಳ ಸದ್ದಿಗೆ ಕಿರಿಕಿರಿ ಅನುಭವಿಸ್ತಾ ವಿದ್ಯಾರ್ಥಿಗಳು ಪಾಠ ಕೇಳುವಂತಿದೆ. ದಿನ ಸಾಯುವವರಿಗೆ ಅಳುವವರು ಯಾರು ಅನ್ನೋ ಗಾದೆ ಮಾತಿನಂತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಶಾಲೆಗೆ ಹೇಳುವವರು ಕೇಳುವವರು ಯಾರು ಇಲ್ಲ ಎನ್ನುವಂತಾಗಿದೆ. ಬೆಳದಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವ್ಯಾಪ್ತಿಗೆ ಹೊಂದಿಕೊಂಡಂತೆ 2 ಎಕರೆ ಭೂಮಿ ಗ್ರಾಮ ಠಾಣೆಗೆ ಸೇರಿದ್ದು, ರಾಜ್ಯ ಸರ್ಕಾರ ಶಾಲಾ ಮಕ್ಕಳ ಆಟದ ಮೈದಾನದ ಉದ್ದೇಶಕ್ಕಾಗಿ 3 ಎಕರೆ 3 ಗುಂಟೆ ಜಮೀನು ಮಂಜೂರು ಮಾಡಿದ್ದು, ಸುಮಾರು 4-5 ಬಾರಿ ಕಂದಾಯ ಇಲಾಖೆಯಿಂದ ಸರ್ವೆ ಮಾಡಿ ಹದ್ದುಬಸ್ತು ಮಾಡಲಾಗಿದೆ ಹಾಗೂ ಈ ಸ್ವತ್ತು ಸಹ ಮಾಡಲಾಗಿದೆ. ಶಾಲೆ ಮೈದಾನದ ಪಕ್ಕದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ ಸೇರಿದ ಕಲ್ಯಾಣ ಮಂಟಪವಿದ್ದು, ಕಲ್ಯಾಣ ಮಂಟಪದ ಮಾಲೀಕ ಶಾಲಾ ಮೈದಾನವನ್ನು ಭೂ ಕಬಳಿಕೆ ಮಾಡಿಕೊಂಡು ಕಲ್ಯಾಣ ಮಂಟಪಕ್ಕೆ ವಾಹನಗಳ ಅಕ್ರಮ ನಿಲ್ದಾಣವಾಗಿ ಮಾಡಿಕೊಂಡಿದ್ದಾನೆ. ಈ ಕಲ್ಯಾಣ ಮಂಟಪಕ್ಕೆ ಆಗಮಿಸುವ ವಾಹನಗಳ ಚಾಲಕರು ಶಾಲಾ ಮೈದಾನದಲ್ಲಿ ವಿಪರೀತ ವೇಗ ಹಾಗೂ ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡಿಕೊಂಡು ಬಂದು ವಿದ್ಯಾರ್ಥಿಗಳ ಮೇಲೆ ವಾಹನ ಹತ್ತಿಸುವಂತಹ ಹಲವು ಘಟನೆಗಳು ಇಲ್ಲಿ ನಡೆದಿದ್ದು, ವಿದ್ಯಾರ್ಥಿಗಳು ಕೆಲ ಅಂತರದಲ್ಲಿ ತಪ್ಪಿಸಿಕೊಂಡಂತಹ ಘಟನೆ ನಡೆದಿದೆ. ಶಾಲಾ ಅಭಿವೃದ್ಧಿಗಾಗಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮಕ್ಕಳ ಹಿತದೃಷ್ಟಿಯಿಂದ ಆಟದ ಮೈದಾನದ ಸುತ್ತಲೂ ತಂತಿ ಬೇಲಿ ನಿರ್ಮಾಣ ಕಾಮಗಾರಿಗೆ ಸುಮಾರು 5 ಲಕ್ಷ ರೂಪಾಯಿ ಮಂಜೂರು ಮಾಡಿದರೂ ಸಹ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಇನ್ನು ಕಾಂಪೌಂಡ್ ನಿರ್ಮಿಸದೆ ಕಾಲಹರಣ ಮಾಡ್ತಾ ಇದ್ದಾರೆ. ಈ ನಡುವೆ ಮಾರ್ಚ್ 14ರ ದಿನದಂದು ಒಂದೆಡೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು, ಮತ್ತೊಂದೆಡೆ ಶಾಲೆಯಲ್ಲಿ ಮಕ್ಕಳು ಪರೀಕ್ಷೆ ಬರೀತಾ ಇದ್ರು. ಕಲ್ಯಾಣ ಮಂಟಪದಲ್ಲಿ ವಾದ್ಯ ಮೇಳಗಳ ಸದ್ದಿನ ನಡುವೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇರುವುದು ಕಂಡುಬಂತು. ಇಂತಹ ದುಸ್ಥಿತಿ ಯಾವುದೇ ಜಿಲ್ಲೆಯಲ್ಲಿ ಕಾಣೋಕೆ ಸಾಧ್ಯವಿಲ್ಲ. ಈ ದೃಶ್ಯ ಅಧಿಕಾರಿಗಳ ನೆರಳಲ್ಲೇ ಮದುವೆ ನಡೆಯುವಂತೆ ಕಂಡುಬಂತು. ಇನ್ನು ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಗೃಹ ಸಚಿವರ ತವರಿನಲ್ಲಿ ಹಲವು ವರ್ಷಗಳಿಂದ ಈ ಶಾಲೆಯ ಮಕ್ಕಳು ಖಾಸಗಿ ವ್ಯಕ್ತಿಗಳಿಂದ ನರಳ್ತಾ ಇದ್ದು, ಇನ್ನೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಗದಿರುವುದು ವಿಷಾದನೀಯ. ಅಧಿಕಾರಿಗಳಿಂದ ಮಕ್ಕಳಿಗೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಸಚಿವರು ಖುದ್ದಾಗಿ ಪರಿಶೀಲನೆ ಮಾಡಬೇಕು ಎನ್ನುವ ಒತ್ತಾಯ ಕೇಳಿ ಬಂದಿದೆ. ಈಗಾಗಲೇ ಈ ಶಾಲೆಯ ದುಸ್ಥಿತಿಯ ವಿರುದ್ಧ ಕಾಳಜಿ ತಂಡದ ನೇತೃತ್ವದಲ್ಲಿ ಬೆಳದಾರ ಶಾಲೆ ಮೈದಾನ ಉಳಿವಿಗಾಗಿ ಮೌನ ಮೆರವಣಿಗೆ ಜಾಥಾ ನಡೆಸಲಾಗಿತ್ತು. ಈ ಹೋರಾಟಕ್ಕೆ ನೈಜ ಹೋರಾಟಗಾರರ ವೇದಿಕೆ ಬೆಂಗಳೂರು, ಲಂಚ ಮುಕ್ತ ಕರ್ನಾಟಕ ಬೆಂಗಳೂರು, ಭೀಮ್ ಆರ್ಮಿ, ಕರುನಾಡು ವಿಜಯ ಸೇನೆ, ರಣಧೀರ ವೇದಿಕೆ, ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರ ಕೈ ಜೋಡಿಸಿತ್ತು. ನಿರಂತರ ಹೋರಾಟ ನಡೆದರೂ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ಪರ ನಿಂತು ವಿದ್ಯಾರ್ಥಿಗಳಿಗೆ ನಿರಂತರ ಅನ್ಯಾಯ ಮಾಡ್ತಾ ಇರುವುದು ಕಾರ್ಯಾಂಗಕ್ಕೆ ಕಪ್ಪು ಚುಕ್ಕಿಯಾಗಿದೆ. ಸ್ಕೂಲ್ ಒಂದು ಶಾಕ್ ಆಗಿದೆ ಸರ್, ಅದೇನಾಗಿದೆ ಗೊತ್ತಿಲ್ಲ, ಬಟ್ ಶಾಕ್ ಆಗಿದೆ. ನೀವು ಬರ್ರಿ, ಸೋಕೆ ಸರ್, ಸೋಕೆ ನೀವು, ಈ ಸೋಕೆ ಅಲ್ಲ,
ನಾನು ಹಿಡಿತಾ ಇದ್ದೀನಿ. ಅಲ್ಲ ಸರ್, ಇವತ್ತಾಗಿಲ್ಲ ಲಾಸ್ಟ್. ಇಲ್ಲ, ಅದು ಹೋಗಲ್ಲ. ಅದು ನೀವು ಯಾವಾಗ ಬಂದ್ರು ಶಾಕ್ ಅಂದ್ರೆ ಶಾಕೆ. ಅದು ಬಾಡಿ ಒಂದ್ಸಲ ಗ್ರೌಂಡ್ ಆದ್ರೆ ಗ್ರೌಂಡೇ, ಮತ್ತೆ ಪದೇ ಪದೇ ಹೋಗಲ್ಲ. ಇದು ಎಷ್ಟು ಲಕ್ಷ ಖರ್ಚು ಮಾಡಿ ಮಾಡಿದ್ದಾರೆ ಇದನ್ನ ಸ್ಕೂಲ್ದು? 8,18,000 ಖರ್ಚು ಮಾಡಿ ಆಲ್ರೆಡಿ ಅಪ್ರೂವಲ್ ಮಾಡಿ ಏನು ಸ್ಕೂಲ್ ಅವ್ರು ಕೊಟ್ಟಿದ್ರು ಅದ್ರ ಪ್ರಕಾರ ಎಲ್ಲ ಮಾಡಾಗಿದೆ. ಸರಿ, ಎಲ್ಲ ಅಲ್ಲಿ ಎ ಬಿ ಕೇಬಲ್ ಅಲ್ಲಿ ಇಲ್ಲಿ ಯಾವ ಸ್ಕೂಲ್? ಈ ಲೈಟ್ ಪೋಲ್ ಸ್ಕೂಲ್ ಆಟದ ಮೈದಾನ ಸೈಡಿಗೆ ಹೋಗ್ಬೋದು, ಸೆಂಟ್ರಲ್ ಇರಂಗಿಲ್ಲ. ಸೈಡಿಗೆ ಹೋಗಲ್ಲ, ಇನ್ನು 15-20 ಅಡಿ ಆ ಕಡೆ ಬರುತ್ತೆ. ತೆರವು ಮಾಡಿದ್ದ ಮಾಡ್ತೀವಿ. ಅದು ತೆರವು ಮಾಡಿದ್ನಲ್ಲ, ತೆರವು ಆಗ್ಬೇಕಲ್ಲ, ಮನೆ ಕಟ್ಟಿದಾರಲ್ಲ ಅವೆಲ್ಲ ತೆರವು ಆಗ್ಬೇಕು. ಮತ್ತೆ ತೆರವು ಮಾಡಿದ್ರೆ ಆಗ್ತೀವಿ. ಮತ್ತೆ ಇನ್ನು ಅಡ್ಡಾಡತ್ತವ ಈಗ ಬಿಟ್ಟು ಇಲ್ಲ ಹಾಕಿರೋ ಜಾಗನೇ ಇಲ್ಲ ಅಲ್ಲಿ. ಮನೆಗಳು ಕಟ್ಟಿದಾರಲ್ಲ ತೆರವು ಮಾಡಿ, ನಿಮ್ಮ ಜಾಗದಲ್ಲಿ ಇದ್ದು ತೆರವು ಮಾಡಿ ಮತ್ತೆ ನಾವು ಮಾಡಿಸ್ತೀವಿ. ಆಟದ ಮೈದಾನದಲ್ಲಿ ಇರಬಾರ್ದು ಅಂತ ಇದೆ, ಸ್ಕೂಲ್ ಪ್ರಿಮಿಸಸ್ ಅಲ್ಲಿ ಇರಬಾರ್ದು ಅಂತ ಇದೆ. ಎಲ್ಲೂ ಇಲ್ಲ ಈ ಆಟದ ಮೈದಾನದಲ್ಲಿ. ಇದು ಆಟದ ಮೈದಾನನೇ ಸರ್. ಹೌದು, ಅಲ್ಲಿ ಮನೆಗಳು ಇದಾವಲ್ಲ ಸ್ವಾಮಿ. ನೀವು ಹೇಳಿದ್ರೆ ಈಗ ಅಲ್ಲಿ ಮನೆ ಇದಾವಲ್ಲ, ಆಟದ ಮೈದಾನ ಬಿಡಿಸ್ಬಿಡಾವೆ. ಹಾ, ಮತ್ತೆ ಇವಾಗ ಅಲ್ಲಿ ಮನೆ ಇದ್ದಾಗ ಇದು ಆಟದ ಮೈದಾನನೇ. ತೆಗೀರಿ, ಮನೆಗಳನ್ನು ತೆಗೆಸ್ಬಿಡಿ. ನಮ್ಗೆ ಅಧಿಕಾರ ಇಲ್ಲ ಅದು. ಅದು ಯಾರು ಮಾಡ್ಬೋದು? ಅದು ನೀವು ಇದನ್ನು ಕೇಳ್ಬೇಕು, ಯಾರೋ ವಿಲೇಜ್ ಪಂಚಾಯತ್ ತಮ್ಮ ಯಾರು ಇರ್ತಾರೆ ಇಲ್ಲಿ, ಅವ್ರು ಪಂಚಾಯತಿಗೆ ಹೇಳ್ಬಿಟ್ಟು ನಿಮ್ಮ ಆಟದ ಮೈದಾನ ಮನೆ ಕಟ್ಟಿದ್ರೆ ತೆರವು ಮಾಡ್ಬೇಕು. ತೆರವು ಮಾಡಿದ್ರೆ ನಾವು ಶಿಫ್ಟ್ ಮಾಡ್ತೀವಿ. ಇಲ್ಲಿ ಒಳಗಡೆ ಎಲ್ಲರೂ ಇದೆಯಾ ಕೇಬಲ್? ಇಲ್ಲ. ಆ ಸೈಡ್ ಇದೆ ಸರ್, ಆ ಸೈಡ್ ಇದೆ. ಅದು ಹೊರಗಡೆ ಇರುತ್ತೆ. ಇದು ಕೇಬಲ್ ಇದೆ ಅಣ್ಣ. ಅದು ಅದು ಈ ಥರ ಕಂಡಕ್ಟ್ ಓಪನ್ ತೋರ್ಬಿಟ್ಟೆ ಸ್ಕೂಲು ಅಡ್ಜಸ್ಟ್ಮೆಂಟ್ ತೆಗೆದು ಹಾಕಿರೋದು, ಕೇಬಲ್ ಹಾಕಿರೋದು, ಅದೇ ಸ್ಕೀಮಲ್ಲಿ ಹಾಕಿರೋದು. ಅದೊಂದು ನೋಡಿ ಸರ್, ಅದು ಈ ಥರ ಮಾಡಬೇಕಂತ ಹಾಂ. ಅಧ್ಯಕ್ಷರೇ ಏನು ಗೊತ್ತದು, ಈ ಥರ ಓಪನ್ ಕನೆಕ್ಟ್ ಇದ್ರೆ ನಮಗೆ ಈ ಥರ ಮಧ್ಯದ ಸ್ಟೇಜ್ ಹೇಳ್ಬಿಟ್ಟು ಈ ಥರ ನಮ್ಮ ಪ್ರಶ್ನೆ ಇಷ್ಟೇ ಸರ್. ಇವಾಗ ಇದು ಆಟದ ಮೈದಾನ ಏನಿದೆ ಇಲ್ಲಿಂದ ಹಂಗೇನಿಲ್ಲ. ಆಟದ ಮೈದಾನದಲ್ಲೇ ಮಧ್ಯೆ ಕಾರ್ ಹೋಗ್ಬಾರ್ದು ಅಂತಿರೋದು. ನೀವು ಆಟ ಆಡ್ಬೇಕಾಗಿದೆ. ಗ್ರೌಂಡ್ ಇಲ್ಲ ರೀ ಸ್ವಾಮಿ, ಎಡಗಡೆಗಿದೆ. ಆ ಕಡೆ ದಾರಿ ಇದೆ, ದಾರಿಯಿಂದ ಕಲೆಕ್ಷನ್ ತಗೊಂಡ್ಬಿಡ್ಲಿ. ಇಲ್ಲ, ಅದು ಈಗ ಇದು ಹಳೆಯದಕ್ಕೆ ನಾವು ಏನು ಪ್ರೊಟೆಕ್ಷನ್ ಮಾಡ್ಬೇಕಾ ಮಾಡಿದ್ದೀವಿ. ಅದು ಏನು ಗೈಡ್ಲೈನ್ಸ್ ಇದೆ ಆ ಥರ ಮಾಡಿದ್ದೀವಿ. ಮಕ್ಳಿಗೆ ತೊಂದರೆ ಆಗುತ್ತೆ ಮಾಡಿದ್ದೀವಿ. ಇದೇ ಮಾಡಿದ್ದೇವಲ್ಲ. ನೋಡಿ ಸರ್, ಮಕ್ಕಳು ಎಕ್ಸಾಮ್ ನಡೀತಾ ಇದೆ. ನಾನು ಡಿಸ್ಟರ್ಬ್ ಮಾಡಿದ್ದೀನಿ, ಕ್ಷಮೆ ಇರಲಿ. ನೀವೇ ಕೇಳಿಸ್ಕೊಳ್ಳಿ. ಒಂದೇ ಒಂದು ನಿಮಿಷ ಆಚೆ ಹೊರಟೋಗ್ತೀನಿ.